ಕರ್ನಾಟಕದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ನಾಗೇಶ್ ಅವರ ಮನೆಗೆ NSUI ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನತಕ್ಕಂಥವ್ರು ದಾಳಿ ಮಾಡಿ ಗೂಂಡಾಗಿರಿಯ ಪ್ರವೃತ್ತಿಯನ್ನು ತೋರಿಸಿದ್ದಾರೆ. ಇವತ್ತು ಕಾಂಗ್ರೆಸ್ ವೈಚಾರಿಕ ಹೋರಾಟದಲ್ಲಿ ಸೋತಿದೆ. ತನ್ನ ಮೂಲ ಸಂಸ್ಕೃತಿಯಾಗಿರ್ತಕ್ಕಂಥ ಗೂಂಡಾ ಸಂಸ್ಕೃತಿಯ ಪ್ರದರ್ಶನವನ್ನು ಮಾಡ್ತಾಯಿದೆ. ಅಧಿಕಾರವನ್ನು ಕಳ್ಕೊಂಡ ಮೇಲೆ ಈ ರಾಜ್ಯದಲ್ಲಿ ಹತಾಶ ಮನೋಭಾವನೆಯನ್ನು ಹೊಂದಿರುವಂಥ ಕಾಂಗ್ರೆಸ್ ಗಲಭೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಬೆಂಕಿ ಹಚ್ಚುವಂಥದ್ದು, ಕಲ್ಲು ತೂರಾಟ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ತೊಡಗಿದೆ. ಇದರ ಹಿಂದೆ ಒಂದು ಸ್ಮರಣೆಯನ್ನು ಮಾಡಬೇಕು. ಅವ್ರದ್ದೇ ಶಾಸಕರಾಗಿರ್ತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಹಾಕಿರ್ತಕ್ಕಂಥದ್ದು, ಅದರ ಹಿಂದೆ ಸಂಪತ್ರಾಜ್ ಅನ್ನತಕ್ಕಂಥ ಅವ್ರದ್ದೇ ನಾಯಕ ಇರತಕ್ಕಂಥದ್ದು, ಇದೆಲ್ಲವನ್ನು ನೋಡಿದಾಗ ಕಾಂಗ್ರೆಸ್ಸಿನ ಗೂಂಡಾ ಸಂಸ್ಕೃತಿ ಮತ್ತೆ ತಲೆ ಎತ್ತಿದೆ ಅನ್ನಿಸ್ತದೆ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಗಳು ಸರಿ ಇಲ್ಲ ಅಂತಾದಾಗ ಹೋರಾಟಗಳನ್ನು ಮಾಡ್ಬೋದು, ಆಂದೋಲನಗಳನ್ನು ಮಾಡ್ಬೋದು. ಸಾರ್ವಜನಿಕ ಆಂದೋಲನಗಳನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ವಿರೋಧ ಪಕ್ಷದ ಪ್ರಕ್ರಿಯೆ. ಅದು ಯಾವ ವಿಚಾರ ಸಮಂಜಸ ಅಲ್ಲ, ಆ ವಿಚಾರದ ವಿರುದ್ಧ ಜನಜಾಗೃತಿ ಮಾಡ್ತಕ್ಕಂಥದ್ದು, ಜನಾಂದೋಲನ ಮಾಡ್ತಕ್ಕಂಥದ್ದು ಹಕ್ಕಿದೆ. ಆದರೆ ಅದನ್ನು ಬಿಟ್ಟು ಇವತ್ತು ವೈಯಕ್ತಿಕ ದ್ವೇಷದ ರಾಜಕಾರಣದ ರೀತಿಯಲ್ಲಿ ಒಬ್ಬ ಸಚಿವರ ಮನೆಗೆ ನುಗ್ಗಿ ಬಟ್ಟೆಗಳಿಗೆ ಬೆಂಕಿ ಹಾಕುವಂಥ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇದು ತತ್ಕ್ಷಣ ಪೊಲೀಸರು ಬಂದು ಅದನ್ನು ನಿಯಂತ್ರಣ ಮಾಡಿದರ ಪರಿಣಾಮ ದೊಡ್ಡ ಅನಾಹುತ ತಪ್ಪಿದೆ. ನಾನು ಈ ರಾಜ್ಯದ ಗೃಹ ಸಚಿವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತಕ್ಷಣ ಅಂತ ಯಾರು ಕಿಡಿಗೇಡಿಗಳಿದ್ದಾರೆ ಅವರನ್ನು 15 ಜನರನ್ನು ಬಂಧಿಸುವಂಥ ಕೆಲಸ ಮಾಡಿದೆ. ಇದೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಅಂತ ಅನಿಸ್ತದೆ. ಯಾಕೆ ಹೇಳಿದ್ರೆ ಅದರಲ್ಲಿ ಚಿಕ್ಕಮಗಳೂರಿನವರಿದ್ದಾರೆ, ದಾವಣಗೆರೆಯವರಿದ್ದಾರೆ, ಬೇರೆ ಬೇರೆ ಪ್ರದೇಶದವರು ಸೇರಿ ಮದು ಮಾಡಿದ್ದಾರೆ. ಹೇಳಿದ್ರೆ ಇದೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪ್ರಯತ್ನ. ಕಾಂಗ್ರೆಸ್ ಇವತ್ತು ಸೋಲಿನ ಭೀತಿಯಲ್ಲಿದೆ. ಅಧಿಕಾರವನ್ನು ಕಳ್ಕೊಂಡ ಮೇಲೆ ಮುಂದಿನ ಅಧಿಕಾರವನ್ನು ಹಿಡಿಯಲಿಕ್ಕೂ ಸೋಲಿನ ಭೀತಿಯಲ್ಲಿದೆ. ಈ ಕಾರಣಕ್ಕೋಸ್ಕರ ಇವತ್ತು ಜನ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡಿದ್ದಾರೆ. ಈ ಸಂಸ್ಕೃತಿಗೋಸ್ಕರವೇ ತಿರಸ್ಕಾರ ಮಾಡಿದ್ದಾರೆ. ಜನ ಹೊರಗಿಟ್ಟಿದ್ದಾರೆ ಕಾಂಗ್ರೆಸ್ಸನ್ನು. ನಿಮ್ಮ ಗೂಂಡಾ ಪ್ರವೃತ್ತಿ ಸಾಕು ಅಂತೇಳಿ ಮತ್ತೆ ಇದರ ವೈಭವೀಕರಣವನ್ನು ಕಾಂಗ್ರೆಸ್ ಮಾಡ್ತಾಯಿದೆ. ಯಾರೇ NSUI ಕಾಂಗ್ರೆಸ್ ಕಾರ್ಯಕರ್ತ ಅನ್ನತಕ್ಕಂಥವ್ರು ಈ ರೀತಿಯ ದಾಳಿ ಮಾಡಿದ್ದಾರೆ. ಇದನ್ನು ಖಂಡಿಸ್ತೇನೆ. ಅವರ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೋಡಿ, ಪ್ರಜಾಪ್ರಭುತ್ವದಲ್ಲಿ ಆಂದೋಲನಕ್ಕೆ ದಾರಿಗಳಿದ್ದಾವೆ, ಇದು ಮಾಡಿ. ಅದು ಬಿಟ್ಟು ಈ ರೀತಿಯ ಗೂಂಡಾಗಿರಿಯ ಪ್ರವೃತ್ತಿಯನ್ನು ಮಾಡಿದರೆ, ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರಿಸಿದರೆ ನಮ್ಮ ಕಾರ್ಯಕರ್ತರು ಇದಕ್ಕೆ ಸರಿಯಾಗಿರ್ತಕ್ಕಂಥ